ದೈವಗಳು ಮನುಷ್ಯರಿಗೆ ಹತ್ತಿರವಾದ ಶಕ್ತಿಗಳಾಗಿದ್ದು ನಂಬಿದವರ ಕೈ ಬಿಡುವುದಿಲ್ಲ ಎಂಬ ನಂಬಿಕೆ ಇದೆ. ಇದು ಕೇವಲ ಕರ್ನಾಟಕದ ಕರಾವಳಿ ಮಾತ್ರವಲ್ಲದೆ ಕೇರಳದ ಕರಾವಳಿಯಲ್ಲೂ ಇಂತಹ ನಂಬಿಕೆ ಅಗಾಧವಾಗಿದೆ. ಕೇರಳದ ಮುತ್ತಪ್ಪನ್ ದೈವದ ಒಂದು ವಿಡಿಯೋ ಈಗ ಸಾಮಾಜಿಕ ಜಾಲತಾಣದಲ್ಲಿ ಸಾಕಷ್ಟು ವೈರಲ್ ಆಗಿದೆ. ದೇವರ ನಾಡು ಎಂದು ಖ್ಯಾತಿವೆತ್ತ ಕೇರಳದಲ್ಲಿ ವಿಶೇಷವಾಗಿ ದೈವಗಳ ಮೇಲೆ ಜನರು ಅಪಾರ ನಂಬಿಕೆ ಇರಿಸಿಕೊಂಡಿದ್ದಾರೆ. ಅದರಲ್ಲೂ ಮುತ್ತಪ್ಪನ್ ದೈವವನ್ನ ಕರ್ನಾಟಕದಲ್ಲೂ ಹಲವೆಡೆ ಆರಾಧಿಸಲಾಗುತ್ತಿದ್ದು ಅನೇಕ ಭಕ್ತರು ನಂಬಿರುವ ದೈವ. ಈ ವೈರಲ್ ವಿಡಿಯೋದಲ್ಲಿ ಮಗುವೊಂದು ಮುತ್ತಪ್ಪನ್ ದೈವದ ತೊಡೆ ಮೇಲೆ ಕುಳಿತು ದೈವದ ಕೈನಲ್ಲಿನ ಗಿಂಡಿಯಿಂದ ನೀರು ಕುಡಿಯುವ ದೃಶ್ಯವಿದೆ. ಕೇರಳದಲ್ಲಿ ಕರೆಯಲು ಬರುವ ದೇವರಾಗಿ ಬಂದವರನ್ನ ಹಿಂದೆ ಕಳುಹಿಸದೆ ಹೋದವರನ್ನ ವಾಪಸ್ ಕರೆಯದ ದೇವರು ಮುತ್ತಪ್ಪನ್ ಎಂಬ ನಂಬಿಕೆ ಇದೆ. ಮುತ್ತಪ್ಪನ್ ದೈವದ ವೆಲ್ಲಾಟದಲ್ಲಿ ಇಂತಹ ಅನೇಕ ದೃಶ್ಯಗಳು ಕಂಡುಬಂದಿವೆ. ಇದೀಗ ವೈರಲ್ ಆಗಿರುವ ಈ ವಿಡಿಯೋ ಸಾಕಷ್ಟು ಜನರು ವೀಕ್ಷಿಸಿದ್ದು ಮುತ್ತಪ್ಪನ್ ದೈವ ಹಾಗೂ ದೈವದ ಮೇಲೆ ಮಗುವಿನ ಪ್ರೀತಿಯ ಬಗ್ಗೆ ಜನರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ.